ಮಂಗಳೂರು ನಗರ ಹೊರವಲಯದ ಸುರತ್ಕಲ್ ಸಮೀಪದ ಕಾಟಿಪಳ್ಳ ಗ್ರಾಮದ ಗುರುನಗರ ಎಂಬಲ್ಲಿ ರವಿವಾರ ರಾತ್ರಿ ಭಾರೀ ಗಾಳಿ ಮಳೆ ಸಂದರ್ಭ ಸಿಡಿಲು ಬಡಿದು 3 ಗಾಯಗೊಂಡಿದ್ದಾರೆ. 2 ಮನೆಗಳು ಸಿಡಿಲಿನ ಆರ್ಭಟಕ್ಕೆ ಸಿಲುಕಿ ಬಹುತೇಕ ಹಾನಿಗೊಳಗಾಗಿದೆ. ಗಾಯಗೊಂಡವರನ್ನ ಹರಿಯಪ್ಪ 65 ವರ್ಷ, ಅವರ ಪತ್ನಿ ಕುಸುಮ 60 ವರ್ಷ, ಸೊಸೆಂದಿರಾದ ವಿನಯ 35 ವರ್ಷ, ಭಾರತಿ 30 ವರ್ಷ ಮತ್ತು ಮೊಮ್ಮಗ ಸಚಿತ 5 ವರ್ಷ ಎಂದು ಗುರುತಿಸಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಬಳಿಕ ಬಿಡುಗಡೆಗೊಂಡಿದ್ದಾರೆ. ಹೆಂಚಿನ ಮನೆಗೆ ಸಿಡಿಲು ಬಡಿದ ಪರಿಣಾಮ ಮನೆ ಸಂಪೂರ್ಣ ಹಾನಿಗೊಂಡಿದ್ದು ಮೇಲ್ಚಾವಣಿ, ಮನೆಯ ವಿದ್ಯುತ್ ವ್ಯವಸ್ಥೆ, ಎಲೆಕ್ಟ್ರಾನಿಕ್, ಅಡುಗೆ ಕೋಣೆ ಸಾಮಾನು ಸಂಪೂರ್ಣ ಹಾನಿಗೀಡಾಗಿದೆ. ಸದ್ಯ ಮನೆಯೊಳಗಿದ್ದ ಸಂತ್ರಸ್ತರನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಇವರ ಮನೆ ಸಮೀಪದ ರವಿಕಲಾ ಅವರ ಮನೆಗೂ ಕೂಡ ಸಿಡಿಲು ಬಡಿದು ಹಾನಿಯಾಗಿದ್ದು ಅವರ ಮನೆಯ ವಿದ್ಯುತ್ ವ್ಯವಸ್ಥೆ ಕೂಡ ಹಾಳಾಗಿ ಹೋಗಿದ್ದು ಮನೆ ಸಾಮಾನುಗಳು ಕೂಡ ಹಾನಿಗೀಡಾಗಿದೆ. ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಅವರು ಭೇಟಿ ನೀಡಿ ಸರ್ಕಾರದಿಂದ ಪ್ರಕೃತಿ ವಿಕೋಪದಡಿ ಪರಿಹಾರವನ್ನ ವಿತರಿಸಲು ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀಶೇಖರ್ ದೇವಾಡಿಗ, ಸರಿತಾ ಶ್ರೀಧರ್, ಶೇಖರ್ ದೇವಾಡಿಗ, ಆಪದ್ ಬಾಂಧವ ಸಂಸ್ಥೆಯ ಉಮೇಶ್ ದೇವಾಡಿಗ, ಇಡ್ಯಾ, ಪ್ರಶಾಂತ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ತಹಶೀಲ್ದಾರ್ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಎಂಕ್ ದಾದಂದು ಗೊತ್ತಾಗ್ತದೆ ತೆಡ್ಲು ಬಣ್ಣನೆ ಪೊರೆಡು ನನಗೆ ಗೊತ್ತು ಯಾರು ಬಿಡಿಯಟಂತೆ ಎಂಕೆಲ್ಲ ಪೂರ ಪೋತು ಟಿವಿ ಪಿಜ್ಜಿ ವಾಷಿಂಗ್ ಮಿಷಿನ್ ಪೂರ ಪೋತು ಗೋಡೆಲ್ಲ ಪೂರ ಪೋತು ಬಿಚ್ಚಿದ್ದುಂಡು ಪುಡಾದನು. 2 ಮನೆ ಸಂಪೂರ್ಣ ಹಾನಿಯಾಗಿದೆ. ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ತಿಳಿಸಿದ್ದಾರೆ. ಅವರ ಮುಖಾಂತರ ಎಲ್ಲ ಕೆಲಸ ಆಗ್ತಾ ಉಂಟು. ಅವರ ಮುಂದಾಳುತ್ತೊಂದು ಎಲ್ಲ ಕೆಲಸ ಆಗ್ತಾ ಉಂಟು. ಲಕ್ಷ್ಮೀ ದೇವಾಡಿಗ ಇವರ ಮುಖಾಂತರ ಎಲ್ಲ ಕೆಲಸ ಆಗ್ತಾ ಉಂಟು. ಈಗ ನಾನು ಹೇಳೋದು ಸಂಪೂರ್ಣ ಹಾನಿಯಾಗಿದೆ. ದಯವಿಟ್ಟು ಸರ್ಕಾರ ಇದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡಬೇಕು. ಇದುವರೆಗೂ ಯಾರು ಕಂಡು ಕೇಳಿ ಎರದಂತಹ ಒಂದು ವಿಸ್ಮಯಕಾರಿ ಘಟನೆ ನಿನ್ನೆ ನಡೆದಿದೆ. ಹಾಗೆ ತುಂಬಲಾರದ ನಷ್ಟ ಕೂಡ ಆಗಿದೆ. ಯಾಕಂದರೆ ಇದನ್ನು ನೋಡಿದವರಿಗೆ ಇಲ್ಲಿ ತಿಳಿಬೋದು. ಮಾತಿನಲ್ಲಿ ಹೇಳಿದರೂ ಕೂಡ ಯಾರಿಗೂ ಅರ್ಥ ಆಗಲ್ಲ. ಅಂತಹ ದುರಸ್ಥಿತಿ ಇವತ್ತು ನಮಗೆ ಇಲ್ಲಿ ವಿಕೋಪ ತಂದು ಕೊಟ್ಟಿದೆ. ಹಾಗಾಗಿ ಈ ಒಂದು ಏನೋ ಇಲ್ಲಿ ನಷ್ಟ ಆಗಿದೆ, ಆದರೆ ಪ್ರಾಣಹಾನಿ ನಡೆದಿಲ್ಲ, ಅದೊಂದು ದೇವರ ದಯೆ. ಆದರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದರಿಂದ ನಿನ್ನೆ ರಾತ್ರಿ ನನಗೆ ವಿಷಯ ತಿಳಿಸಿದ ತಕ್ಷಣ ಅವರು ಕೇಳಿದಾಗ ನಾವು ಆಸ್ಪತ್ರೆಗೆ ದಾಖಲು ಮಾಡಿದ್ದೇವೆ, ಶುಶ್ರೂಷೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. ಸಾಯಂಕಾಲದ ನಂತರ ದೊಡ್ಡ ರೀತಿಯಲ್ಲಿ ಮಳೆ ಬರುತ್ತಿರುವಂಥ ಸಂದರ್ಭದಲ್ಲಿ 2 ಮನೆಗಳಿಗೆ ಹರಿಯಪ್ಪ ಪೂಜಾರಿ ಮತ್ತು ರವಿಕಲಾ ಅನ್ನುವಂಥವರ ಮನೆಗೆ ದೊಡ್ಡ ರೀತಿಯಿಂದ ಮಳೆ ಹಾನಿಯ ಸಮಸ್ಯೆ ಅಂದರೆ ದೊಡ್ಡ ರೀತಿಯಲ್ಲಿ ಮಳೆ ಹಾನಿಯಾಗಿ ಮನೆಯಲ್ಲಿ ಕೆಲವು ಕಡೆ ಸಿಡಿಲು ಬಡಿದು ಟೋಟಲ್ ಆಗಿ ವೈರಿಂಗ್ ಗಿರಿಂಗ್ ಎಲ್ಲ ಸಹ ಸುಟ್ಟೋಗಿದೆ ಮತ್ತು ಛಾವಣಿ ಎಲ್ಲ ಕುಸಿದು ಬಿದ್ದು ಮನೆಯಲ್ಲಿರುವಂಥ ಒಂದು 7 ಮಂದಿಗೆ ಸಹ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅದರಲ್ಲಿ ಇಬ್ಬರಿಗೆ ಸ್ವಲ್ಪ ಸಿಡಿಲಿನ ಶಬ್ದದಿಂದಾಗಿ ಮತ್ತು ಅದರಿಂದ ಸ್ಫೋಟ ಏನಾಗಿದೆ ಅದರಿಂದಾಗಿ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇಬ್ಬರಿಗೆ ಸಹ ಏರ್ ಡ್ರಮ್ಮಿಗೆ ಸ್ವಲ್ಪ ಪೆಟ್ಟು ಬಿದ್ದಿರಬಹುದು. ಇವರಿಬ್ಬರದ ಈ 2 ಮನೆಯವರ ಹತ್ರ ಸಹ ತಹಶೀಲ್ದಾರ್ ಆಫೀಸಿಗೆ ಮತ್ತು ಕಾರ್ಪೊರೇಷನ್ಗೆ ಇವಾಗಲೇ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಹೇಳಿದ್ದೇನೆ. ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತು ಗರಿಷ್ಠ ಮೊತ್ತವನ್ನು ಇವರಿಗೆ ಕೊಡಬೇಕನ್ನುವಂತಹ ಕೋರಿಕೆಯನ್ನು ಸಹ ನಾವು ಮುಂದಿಟ್ಟಿದ್ದೇವೆ. 2 ಮನೆಯಲ್ಲಿ ಸಹ ಡ್ಯಾಮೇಜ್ ಆಗಿದೆ. ಈ ಮನೆಗೆ ಸ್ವಲ್ಪ ಜಾಸ್ತಿಯೇ ಡ್ಯಾಮೇಜ್ ಆಗಿದೆ. ಇಲ್ಲಿ ಬೀಡಿ ಕಟ್ಟುವಂಥ ಸಂದರ್ಭದಲ್ಲಿ ಸಿಡಿಲು ಮತ್ತು ಮಳೆ 2 ಒಟ್ಟಿಗೆ ಬಂದ ಕಾರಣಕ್ಕಾಗಿ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ.